Welcome back Advik World YouTube channel. ಕೋಡೆ ವೋಟ್ ಅತೆ ಅಂಚ ವೋಟ್ ಪಾಡ್ದು ಬೊಕ್ಕ ಬೂತುಡ್ ಕುಲ್ಲಾರಿತ್ತುಂಡು ಎಲೆಕ್ಷನ್ ಬೂತುಡು ಅಲ್ಪ ದೊಂಬುದ ಬೆಚ್ಚುಡು ಕುಸಲ್ದ ಬರ್ಸ ಅಂಚ ಇತ್ತುಂಡು ಪಂಡ ಮೊಗುಲ್ ಪೂರ ಮಸ್ತ್ ಗಮ್ಮತ್ ಮಂತ ಪಾತೆರೊಂದಿತ್ತೆರ್ ಅಂಚದು ಟೈಮ್ ಪೋಯಿನ ಗೊತ್ತವನಿತ್ತಿಜಿ ಲಾಸ್ಟ್ಗೆ ಎಂಕುಲೊಂಜಿ ಆರ್ ಹರೀಶ್ ಪನ್ಪಿನವರೊಂಜಿ ಲಾಗ್ ಮಲ್ಪುಗ ಪಂದು ಆರೆ ಲಾಗ್ ಮಲ್ತೆರ್. ನಮಸ್ಕಾರ. ನಾವಿವತ್ತು ಲೋಕಸಭಾ ಕ್ಷೇತ್ರ ಚುನಾವಣೆಯ ಪ್ರಯುಕ್ತ ಮತದಾನದ ಅಡ್ಡೆಯಲ್ಲಿದ್ದೇವೆ, ಮತದಾನ ಗಟ್ಟೆಯಲ್ಲಿದ್ದೇವೆ. ನಮ್ಮೊಂದಿಗೆ ಕಾರ್ಯಕರ್ತ ಮಿತ್ರರು ಹಲವು ಜನ ಇಲ್ಲಿದ್ದು ಬೆಳಿಗ್ಗೆ ಒಂದು 5:30-6 ಗಂಟೆಗೆ ನಮ್ಮೊಂದಿಗಿದ್ದು ಈ ಕಡು ಬಿಸಿಲಿನಲ್ಲೂ ಸೊಗಸಾದ ಹಲಸಿನ ಮರದ ಅಡಿಯಲ್ಲಿ ನಾವು ನೆರಳಿನಲ್ಲಿ ನಿಂತು ಚುನಾವಣೆಯ ಕಾರ್ಯವನ್ನು ಮಾಡಿದ್ದೇವೆ. ಇದೀಗ ಚುನಾವಣೆಯ ಕಾರ್ಯದ ಅಂತಿಮ ಸಮಯ, ಅಂದರೆ ಈಗ ಒಂದು 5:30 ಆಗ್ತಾ ಬಂತು. ಇನ್ನೊಂದು ಅರ್ಧ ಗಂಟೆಯಲ್ಲಿ ಚುನಾವಣೆ ಮುಗೀತದೆ. ಹಾಗಾಗಿ ನಮ್ಮೊಂದಿಗಿರುವ ಕಾರ್ಯಕರ್ತರನ್ನು ನಿಮಗೆ ಪರಿಚಯ ಮಾಡಿಕೊಡ್ತೇನೆ. ಇದೀಗ ಚುನಾವಣೆಯ ಅಂತಿಮ ಘಟ್ಟ. ಬಹಳ ಟೆನ್ಷನಿನ, ಅಂದರೆ ಯಾರು ಬಾಕಿ ಉಳಿದಿದ್ದಾರೆ ಅವರನ್ನೊಂದು ಫೋನ್ ಮಾಡಿ ಕೂಡಲೇ ಬರುವಂತೆ ಮಾಡುವಂತಹ ಪ್ರಯತ್ನ ನಮ್ಮದು. ಯಾಕೆಂದರೆ 100ಕ್ಕೆ 100 ಮಟ್ಟದ ಮತದಾನ ಆಗಬೇಕೆಂಬ ಬಯಕೆ ನಮ್ಮದು. ನಮ್ಮೊಂದಿಗೆ ದುಬೈ ರಿಟರ್ನ್ ಭರತ್ ನಾಯಕ್ ಇವರು, ಮಸ್ಕತ್ ರಿಟರ್ನ್ ಭರತ್ ನಾಯಕರು ಇದ್ದಾರೆ. ಹಲೋ. ಹಾಗೆ ನಮ್ಮ ವಾರ್ಡಿನ ಸತತ 2ನೇ ಬಾರಿ ಗೆದ್ದು ಪ್ರಚಂಡ ಬಹುಮತದಿಂದ ಗೆದ್ದು ಮುಂದಿನ ಸಾಲಿನಲ್ಲಿ ಅಧ್ಯಕ್ಷರಾಗಲಿರುವ ಆಶಾ ಆಚಾರ್ಯ ಬೆಳಂಜಾಲಿ ಇವರು ನಮ್ಮೊಂದಿಗಿದ್ದಾರೆ. ಇವರ ವಿಶೇಷತೆ ಏನಂದರೆ, ಇವರು ಸೀಮಂತ, ಬಯಕೆ ಹಾಗೂ ಇನ್ನಿತರ ಫಂಕ್ಷನ್ಗಳಿಗೆ ಸಿಹಿ ತಿಂಡಿ ಮುಂತಾದವುಗಳನ್ನು ಮಾಡಿಕೊಡುತ್ತಾರೆ. ಇವರು ನಮಗೆ ಇವತ್ತಿಲ್ಲಿ ತಮ್ಮ ಅತಿ ಬ್ಯುಸಿ ಸ್ಕೆಡ್ಯೂಲಲ್ಲಿ ಆದರೂ ನಮಗೆ ಒಂದು ಚಕ್ಕುಲಿ, ಲಾಡು, ಇನ್ನಿತರ ಸಿಹಿ ತಿಂಡಿಗಳನ್ನೆಲ್ಲ ಮಾಡಿಕೊಂಡು ಈ ಚುನಾವಣೆಯ ಸಂದರ್ಭದಲ್ಲಿ ನಮಗೆ ಬೋರ್ ಆಗದ ರೀತಿಯಲ್ಲಿ ನೋಡಿಕೊಂಡಿದ್ದಾರೆ. ಅವರಿಗೆ ಭಾರಿ ಧನ್ಯವಾದಗಳು. ಹಾಗೆ ನಮ್ಮೊಂದಿಗೆ ತುಂಬ ಬಿಸಿಲಿನಲ್ಲೇ ಪ್ರಚಾರಕ್ಕಾಗಿ ತಿರುಗಿ ಸೊರಗಿರುವ ನಮ್ಮ ಲೋಕಲ್ ಅಮಿತ್ ಶಾ ಅವರಿದ್ದಾರೆ. ಇವರ ಒಂದು ಕೊಡುಗೆ ನಾವು ಮರೆಯಲಿಕ್ಕಿಲ್ಲ. ಹಾಗೆ ನಮ್ಮ ಬೆಳಂಜಾಲೆಯ ವಾಗ್ಮಿ ಸಂದೀಪ್ ನಾಯಕ್ ಇವರು ನಮ್ಮೊಂದಿಗಿದ್ದಾರೆ. ಹಾಗೆ ಮಟ್ಟಾರಿನ ಮೋಸ್ಟ್ ಹಾಗೆ ನಮ್ಮೊಂದಿಗೆ ಮಟ್ಟಾರಿನ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಆಗಿರುವ ನವೀನ್ ಆಚಾರ್ಯ, ಹಾಗೆ ನಮ್ಮೊಂದಿಗೆ ಜ್ಯೋತಿ ಅವರಿದ್ದಾರೆ. ಇವರದ ಬಗ್ಗೆ ಆಗ ಹೇಳಿದೆ, ಈಗ ಮರೆತೋಯ್ತು. ಹಾಗೆ ನಮ್ಮೊಂದಿಗೆ ಮಂಜುನಾಥ್ ನಾಯಕ್ ಬೆಳಂಜಾಲೆ ಹಾಗೂ ಬಾಬುರಾಯ ನಾಯಕ್ ಬೆಳಂಜಾಲೆ ಇವರು ನಮ್ಮೊಂದಿಗೆ ನಿರಂತರವಾಗಿ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದು ಇವತ್ತು ಕೂಡ ನಮ್ಮೊಂದಿಗಿದ್ದು ನಮ್ಮನ್ನು ಪ್ರೋತ್ಸಾಹಿಸುತ್ತಿದ್ದಾರೆ. ಹಾಗೆ ಈ ವ್ಲಾಗ್ ಹೋಲ್ಡರ್ ಆಗಿರುವ ನಿಶಾರವರು, ಇವರು ಏನಂದರೆ ಇವತ್ತಿಲ್ಲಿ ಮತದಾನಕ್ಕಾಗಿ ಇಲ್ಲಿ ನಮ್ಮೊಂದಿಗೆ ಬೆಳಿಗ್ಗೆಯಿಂದ ಇದ್ದರು. ಇಲ್ಲದಿದ್ದರೆ ಅವರು ಇವತ್ತು ಕರಂಡೆಕಾಯಿ ಉಪ್ಪಿನಕಾಯಿ ಮಾಡಬೇಕಂತಿದ್ರು. ಸುಮಾರು ಇಲ್ಲಿ ಕೂತ್ಕೊಂಡು ಕಾಡಲ್ಲಿ ಸಹ ತಿರುಗಿ ಸುಮಾರು ಕರಂಡೆಕಾಯಿ ಒಟ್ಟು ಮಾಡಿದ್ದಾರೆ. ಅದನ್ನು ನಾಳೆ ನಿಮ್ಮೊಂದಿಗೆ ಅದರ ರೆಸಿಪಿಯನ್ನು ಮಾಡಿ ತೋರಿಸಲಿದ್ದಾರೆ. ನಿಮಗೆ ಬೇಕಾದಲ್ಲಿ ಆರ್ಡರ್ ಬೇಕಾದಲ್ಲಿ ಅವರಿಗೊಂದು ಇಲ್ಲಿ ಒಂದು ಮೆಸೇಜ್ ಹಾಕಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಮ್ಮೊಂದಿಗೆ ನಮ್ಮ ಗ್ರಾಮ ಪಂಚಾಯತಿನ ಸದಸ್ಯರಾಗಿರುವ ಮಮತಕ್ಕರವರಿದ್ದಾರೆ. ಅವರು ಇವತ್ತು ಭಾರಿ ಟೆನ್ಷನಲ್ಲಿ, ಯಾಕೆಂದರೆ ಅವರಿಗೆ ಯಾರೋ ಎಲ್ಲೇ ಒಂದು ತಂಬಿಲ ಉಂಟಂತೆ. ಆ ತಂಬಿಲಕ್ಕೆ ಹೋಗ್ಲಿಕ್ಕಾಗಿದೆ, ಮೊಬೈಲಲ್ಲೇ ಎಲ್ಲ ಅರೇಂಜ್ಮೆಂಟನ್ನು ಮಾಡಿ ಅದೇನೋ ಕೊಟ್ಟಿದ್ದಾರೆ ಅವರು. ಹೌದು. ಹಾಗೆ ಈ ಒಂದು ಮಟ್ಟಾರು ಶಿರುವ ಇದರ ರೋಡು ಭಾಳ ಬ್ಯುಸಿ ರೋಡು. ಬೆಳಗಿಂದ ಸಾವಿರಾರು ವೆಹಿಕಲ್ಗಳು ಆಚೆ ಈಚೆ ಹೋಗಿ ಈ ರೋಡ್ಸ್ ತುಂಬ ಸುಸ್ತಾಗಿದೆ. ಇನ್ನೇನು ಸಂಜೆ ಆಗ್ತಾ ಬಂತು. ಎಲ್ಲರೂ ಹೌದು ಬಿಸಿಯ ಧಗೆ ನೋಡಿ. ನಮ್ಮ ಲೋಕಲ್ ಅಮಿತ್ ಶಾ ಅವರ ತಲೆಯೂ ಕೂಡ ಕೆಂಪಾಗಿ ಹಾಗೆ ನಿಮ್ಮೊಂದಿಗೆ ನಾನು ಹರೀಶ್ ಪಾಟ್ಕರ್ ಬೆಳಂಜಾಲೆ, ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳೊಂದಿಗೆ ಈ ಒಂದು ಚುನಾವಣೆಯ ಸಂದರ್ಭ. ಧನ್ಯವಾದಗಳು. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡಿ. ನಮಗೆ ಇವತ್ತೇ ಪರಿಚಯ ಆಗಿದ್ದು ಈ ಚಾನಲ್, ಹಾಗಾಗಿ ನಿಮ್ಮ ಸಹಕಾರ ನಮ್ಮೊಂದಿಗಿರಲಿ. ಎಲ್ಲರಿಗೆ ಬಾಯ್ ಬಾಯ್. ಶುಭ ಸಾಯಂಕಾಲ. ಜೈ ಹಿಂದ್.
ಎಲೆಕ್ಷನ್ ಅಲ್ಪ ಬತ್ತದು ಒಂಚು ಮೆಹಂದಿ ಪೋರೆ ಎತ್ತುಂಡು ಇಲ್ಲಲ್ಪದನೆ ಮೆಹಂದಿ ಅಂಚ ಅಡೆಕ್ ಪೋರೆ ಪಿದಾರ್ದ ಎನ್ನ ಅಮ್ಮ ಇಲ್ಲೊಕ್ಕೆಲ್ ಪೋರೆ ಪಿದಾರ್ದೆರ್ ಎನ್ನ ಮಗೆ ಎನ್ನೊಟ್ಟು ಬರೊಂದಿಲ್ಲೆ Cause I don't give a fuck what you say. Yeah, I'ma do shit my way. So you can go kick rocks, I'ma stack bricks up, build what I want to make. Yo, I got a lot of shit to say, so I'ma do this every day. I'll be writing things until I'm fucking buried in my ಸುರುಕು ಅವು ಕೆಲಸ ಅವ್ರದುಂಬುಲ ಒಂಚಿ ಬಂಚಿ ತಂಪು ಮಲ್ಪೊಡತೆ ಅಂಚ ಜ್ಯೂಸ್ ದೀತೆರ್ ಜ್ಯೂಸ್ ಪರಿಯ for eternity, for everyone internally. I had some people burning me, but now they fucking learn to see I ain't the one to fuck with. Now they looking nervously, and I don't really care what you think of me respectfully. You can kick rocks if you think you're fucking better. See, I will outwork you, turn you to an enemy. Hurt you so bad that you're gonna need some therapy. I got the motherfucking recipe. I've been cooking up hits, I'ma leave a legacy. You'll be looking small when you're standing right next to me. I'm 5'10", bitch, but I'm 10. ಇಂಕಲ್ನ ಲಲ್ಲುನ ಮೆಹಂದಿ ಐತ ಒಂದು ಲೊಲು ಲಲ್ಲು Go kick rocks, I'ma stack bricks up, build what I want to make. Cause I don't give a fuck what you say. Yeah, I'ma do shit my way. So you can go kick rocks, I'ma stack bricks up, build what I want to make. Yeah, I'ma do it my way. Yeah, I'ma do it my way. I can't contain it, I'm coming out with a statement. You really changed, man, all your music and arrangement. You don't know shit, shut your mouth, you can save it. I'm the same dude that got his come up from the basement. 100 songs, 100 weeks, didn't change it. Experiments, development, intelligence, and patience. I'll do it all again, cause I never feel complacent. Let's keep the good vibes, positivity's contagious. I'm never looking back, cause I made a life that's passionate. A college graduate suppressing all his talents, yeah. He found a way to go and change, become an advocate. For taking control of your life, go out and battle. And you think you have a dream, then act on it. Get after it, get out your head and fucking capture it. You got one life to master it. Don't give up on your future, we all start losers. We're all late bloomers, gotta struggle through the sewer. What you say, yeah, I'ma do shit my way. So you can go kick rocks, I'ma stack bricks up, build what I want to make. Cause I don't give a fuck what you say. Yeah, I'ma do shit my way. So you can go kick rocks, I'ma stack bricks up, build what I want to make. Yeah, I'ma do it my way. Yeah, I'ma do it my way.
ಪೂರ ದೀದಾಂಡು ನಾನು ಬಂಜಿ ಗಟ್ಟಿ ಮಲ್ಪುನು ಉದ್ದು ಪಚ್ಚಿನೊಗಲು ಪೂರ ಬಲಸೊಂದುಲ್ಲೇರು ಚಾ ರಡ್ಡು ಒನಸ್ ಮಲ್ಪುಗ ಬಂದು ಒಮ್ಮೆನೆ ಸರಿ ಮಲ್ಪ
ಅದೇ ಪಾಲ್ಟಿ ಅದೇ ಪಾಲ್ಟಿ ಹಂಗಿಗಪ್ಪ ಅದೇ ಅದೇ ಕೈದಾಗ್ಬಿಟ್ಟಿದೆ ಪಾಲ್ಟಿ ಇಲ್ಲಿ ಡ್ಯಾನ್ಸ್ ಮಾಡ್ತಿದ್ದು ಡ್ಯಾನ್ಸನ್ನು ಎಂಡ್ ಮಾಡ್ತಾ ಈ ವಿಡಿಯೋ ಇಷ್ಟ ಅಂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಲ್ಪ್ಲೆ ಲೈಕ್ ಮಲ್ಪ್ಲೆ ಬೊಕ ನಿಗಲ ಫ್ರೆಂಡ್ಸ್ ನಗಲಟ್ಟು ಶೇರ್ ಮಲ್ಪ್ಲೆ ಥ್ಯಾಂಕ್ ಯು.